ಸೊಲ್ಮೆಲು ನಮ್ಮ ಕುಡ್ಲತುಳು ವಾರ್ತೆಲು ಇತ ವಾರ್ತೆ ದೇವರ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬ್ರಿಜೇಶ್ ಚೌಟ ಗುರುವಾರ ಓಟದ ಅಧಿಕಾರಲಾದುಪನ ಜಿಲ್ಲಾಧಿಕಾರಿಯರಿಗೆ ನಾಮಪತ್ರ ಕೊರಿಯರ 5 ಬಣ್ಸ್ ಹಾಸ್ಟೆಲ್ ಹಿಡಿದ ಮಾಮಲ್ಲ ಮೆರವಣಿಗೆ ನಡಪಾಯಿರ ನಳಿನ್ ಕುಮಾರ್ ಕಟೀಲ್ ಕೋಟಾ ಶ್ರೀನಿವಾಸ ಪೂಜಾರಿ ವಿ ಸುನಿಲ್ ಕುಮಾರ್ ಇಂಚ ನಾಯಕರು ಒಟ್ಟಿಗಿತ್ತೆರ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟ ಗುರುವಾರ ನಾಮಪತ್ರ ಕೊರಿಯರೆ ಅಟ್ಟಣೆ ಮಲ್ತದಿತ್ತರ. ಕುಡ್ಲ ಬಣ್ಸ್ ಹಾಸ್ಟೆಲ್ದ ಪಕ್ಷದ ಓಟದ ಕಾರ್ಯಾಲಯಡು ಭಾರತ ಮಾತಿನ ಪಟಕು ಪುರ್ಪ ಪಾಡ್ದು ಮೆರವಣಿಗೆ ಶುರುವಾಂಡ್ ಚೆಂಡೆ ಕೊಂಬು ಸ್ವರಮೇಳದ ಒಟ್ಟಿಗೂ ಭಾರತ್ ಮಾತಕಿ ಜೈ ಪನೊಂದು ಪ್ರಧಾನಿ ನರೇಂದ್ರ ಮೋದಿ, ಗೃಹ ಮಂತ್ರಿ ಅಮಿತ್ ಶಾ, ಪಕ್ಷದ ರಾಷ್ಟ್ರೀಯ ಗುರುಕಾರ್ಯರು ಜೆ.ಪಿ. ನಡ್ಡಾ ಇಂಚ ಹಿರಿಯ ನಾಯಕರಿಗೆ ಜೈ ಪನ್ಪನ ಘೋಷಣೆ ಪಾಡೊಂದು ಕಾರ್ಯಕರ್ತರು ನಾಯಕರು ಮೆರವಣಿಗೆಡು ಪಾಲ್ದೊಂಡಿರ. ಜೆಡಿಎಸ್ ಪಕ್ಷ ದೋಸ್ತಿ ಪಕ್ಷ ಎನ್ನಿಡ್ದವರ ಜೆಡಿಎಸ್ ಕಾರ್ಯಕರ್ತರೆಲ್ಲ ಮೆರವಣಿಗೆಡು ಸೇರೊಂಡಿರ. ಅಭ್ಯರ್ಥಿ ಬ್ರಿಜೇಶ್ ಚೌಟರ್ನ ಒಟ್ಟಿಗೆ ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್, ಪಕ್ಷದ ಜಿಲ್ಲಾ ಗುರುಕಾರ್ಯರು ಸತೀಶ್ ಕುಂಪಳ, ಉಡುಪಿ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ, ಶಾಸಕರು ವಿ ಸುನಿಲ್ ಕುಮಾರ್, ಭಾಗೀರಥಿ ಮುರುಲ್ಯ, ರಾಜೇಶ್ ನಾಯಕ್, ಹರೀಶ್ ಪುಂಜ, ಗುರ್ಮೆ ಸುರೇಶ್ ಶೆಟ್ಟಿ, ಗಣೇಶ್ ಕಾರ್ಣಿಕ್, ಸಿಟಿ ರವಿ ಇಂಚ ನಾಯಕರು ಮೆರವಣಿಗೆಡಿತ್ತರ. ಮೆರವಣಿಗೆದ ಕೇರಿಡ ನಾಯಕರನ್ನ ಒಟ್ಟಿಗೆ ಹೋದು ಬ್ರಿಜೇಶ್ ಚೌಟ ನಾಮಪತ್ರ ಕೊರಿಯರ. ನಾಡ್ದಿನ ಚುನಾವಣೆಯಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟರ್ ಅವರಿಗೆ 10 ಲಕ್ಷಕ್ಕಿಂತಲೂ ಹೆಚ್ಚಿನ ವಿವಿಧ ಭಾಷೆ, ವಿವಿಧ ವೇಷ, ಆಶೀರ್ವಾದವನ್ನು ಪಡೆದುಕೊಂಡು ನಾಮಪತ್ರವನ್ನು ಸಲ್ಲಿಸಿ ಉಡುಪಿಗೆ ಕೋಟ, ಮಂಗಳೂರಿಗೆ ಚೌಟ, ಕಾಂಗ್ರೆಸ್ಗೆ ಅಂತಿಂತ ಗೂಟ ಅಲ್ಲ. ನಮ್ಮ ಕಡೆ ಮಲೆನಾಡಲ್ಲಿ ಹೇಳ್ತಾರೆ, ಹಾಕಿದ್ರೆ ಬಗನೆ ಊಟನೇ ಹಾಕಬೇಕು ಅಂತ. ಮತ್ತೆ ಮೇಲೆ ಹೇಳಂಗಿಲ್ಲ. ಒಮ್ಮೆ ಬಿತ್ತು ಅಂದ್ರೆ ಮತ್ತೆ ಮೇಲೇಳಂಗಿಲ್ಲ. ಈ ಬಾರಿಯ ಚುನಾವಣೆ ಕಾಂಗ್ರೆಸ್ಗೆ ದಕ್ಷಿಣ ಕನ್ನಡದಲ್ಲಿ, ಉಡುಪಿಯಲ್ಲಿ, ಕರ್ನಾಟಕದಲ್ಲಿ ಬಗನೇಗೂಟವನ್ನ ಹೊಡೆಯುವಂತ ಚುನಾವಣೆ ಆಗಬೇಕು. ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಇದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತ ಏನಿದೆ, ಆ ವಿಕಸಿತ ಭಾರತಕ್ಕೆ ಒಂದು ಪೂರಕವಾದ ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡಬಹುದು ಅನ್ನುವಂಥ ವಿಶ್ವಾಸ ನನಗಿದೆ. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ನಿಮ್ಮಲ್ಲಿ ಇಷ್ಟೇ ಪ್ರಾರ್ಥನೆ ಮಾಡೋದು, ನಿಮ್ಮ ಪ್ರೀತಿ, ವಿಶ್ವಾಸ, ಸಹಕಾರ ಸದಾ ನನ್ನ ಮೇಲೆ ಇರಲಿ. ಈ ಜಿಲ್ಲೆಯ ಜನರ ಅಭಿಪ್ರಾಯವನ್ನು ಪಡೆಯೋಣ, ಈ ಜಿಲ್ಲೆಯ ಜನರ ಆಕಾಂಕ್ಷೆಗಳನ್ನು ಅರ್ಥ ಮಾಡೋಣ, ಅದಕ್ಕೆ ಪೂರಕವಾದ ಒಂದು ವಿಕಸಿತ ದಕ್ಷಿಣ ಕನ್ನಡವನ್ನು ನಿರ್ಮಾಣ ಮಾಡೋಣ. ಹಿಂದುತ್ವಕ್ಕೆ ಬದ್ಧತೆಯನ್ನು ಇಟ್ಕೊಂಡು, ಅಭಿವೃದ್ಧಿಯನ್ನು ಆದ್ಯತೆಯಾಗಿ ಇಟ್ಕೊಂಡು ಈ ಜಿಲ್ಲೆಯನ್ನ ಹಿಂದುತ್ವದ ಭದ್ರಕೋಟೆಯಾಗಿ ಉಳಿಸಿಕೊಂಡು ಒಂದು ಅಭಿವೃದ್ಧಿಶೀಲ ಜಿಲ್ಲೆಯನ್ನಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಜಪೆದ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣೋಡು ಭಾರತೀಯ ವಿಮಾನ ಉಂತನ ತಾಣೊಲಿನ ಪ್ರಾಧಿಕಾರದ 26ನೇ ವರ್ಷದ ದಿನಾಚರಣೆ ಮಲ್ತೆರ. ಭಾರತೀಯ ವಿಮಾನ ಉಂತನ ತಾಣೊಲಿನ ಪ್ರಾಧಿಕಾರ ಎಎಐದ ಈ ತುಂಬದ ವಿಮಾನ ಉಂತನ ತಾಣೊಲಿನ ಪ್ರಾಧಿಕಾರ NAAI ಬೊಕ ಭಾರತ ಅಂತಾರಾಷ್ಟ್ರೀಯ ವಿಮಾನ ಉಂತನ ತಾಣೊಲಿನ ಪ್ರಾಧಿಕಾರ IAAIನ ಒಟ್ಟು ಸೇರಾವನೆಡ್ದು 1999 ಏಪ್ರಿಲ್ 1 ತಾಪನೆಯಾಂಡ್ ಆ ಬಗಿಟ್ 21 ವರ್ಷದ ಆಚರಣೆ ಬಜಪೆದ ಮಂಗಳೂರು ವಿಮಾನ ಉಂತನ ತಾಣೋಡು ಅಟ್ಟಣೆ ಆದಿತ್ತದ. ವಿಮಾನ ಉಂತನ ತಾಣದ HR ವಿಭಾಗದ ಹೆಜೆಲ್ ಕೊನೆಸೋ ಎತ್ಕೊಂಡಿರ. ಎಎಐ ಆಫೀಸ್ದ ಪ್ರಭಾರಾಧಿಕಾರಿ ನವೀದ್ ನಜೀಮ್ ವರ್ಷದ ದಿನಾಚರಣೆ ಉದಿಪನ ಮಲ್ತೆರ. ಗುರ್ಕಾರ್ಲೆನ ಸಂದೇಶವನ್ನು ಹಿಂದಿ ಬೊಕ ಇಂಗ್ಲಿಷಡು ಓದುದು ಪಂಡಿರ. ಕೇಕ್ ಕತ್ತೆರ್ದು ಉದ್ದೇಶದ ಪದ ಪಂಡಿರ. ಮಾತೆರ್ಲಕದ ಉಂತುದು ತಾಟಿ ಬಿಟ್ಟುದು ಸಂಸ್ಥೆಗೆ ಮರ್ಯಾದೆ ಸಂದಾಯರ. ಪ್ರಭಾರಾಧಿಕಾರಿ ನವೀದ್ ನಜೀಮ್ ಪಾತಿರ್ದು ಸಂಸ್ಥೆ ತಾಪನೆ ಹಿಡಿದಿಂಚ ಸುರಕ್ಷಾ ಸಹಿತ ಸೇವಾ ಉದ್ದೇಶದ ಅಡಿಟ್ಟು ವಿಮಾನಡು ಸಂಚಾರ ಮಲ್ಪನಕ್ಲ ರಕ್ಷಣೆಗೆ ಒತ್ತು ಕೊರೊಂದುಂಡೊಂದು ಪಂಡಿರ.
జేజీఎం రమేಶ್ ಕುಮಾರ್ ಬಕ ಬಾಕಿದ ಅಧಿಕಾరులు ಪಾಲ್ದಿತ್ತುಂಡ್ಯರು. ಭವ್ಯ ಪನ್ಪುನರ್ನ ಪುರಾಲ್ ಉರಿಪುದ ಸಂಗೀತ, ಮನೀಶ್ ಕುಮಾರನ ಶಾಯರಿ, ನೀನಾ ಪನ್ಪುನರೆಡ್ದು ಪದ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಮೂಡ್ದು ಬತ್ತಂಡು. ಏಟಿಸ್ ವಿಭಾಗದ ಶಿಖಾ ಗಂಗ್ವಾರ್ ಬಕ ಸುಮನ್ ಕಾರ್ಯಕ್ರಮ ಸುಧಾರ್ತೆ ಕೊರಿಯರು. ನಂಗೆ ಏಪಲ ದೇವಸ್ಥಾನದ ಸಂಪರ್ಕ ಉಪ್ಪಡು ಭೇದ ಭಾವ ಇಜ್ಜಂದೆ ನಮ್ಮ ಮಾತ ಒಂಜೇ ಪನ್ಪನ ಮನಸ್ಸು ಬೋಡೊಂದು ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ತೀರ್ಥ ಸ್ವಾಮೀಜಿ ಪಂತೆರ ಒಬ್ಬರು ನಿಕ್ಕಿಲಾಡಿದ ಶ್ರೀ ಗುರು ರಾಘವೇಂದ್ರ ಮಠದ ಪಿರಪ್ರತಿಷ್ಠೆ ಬ್ರಹ್ಮ ಕಲಶದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಶ್ರೀ ಗುರು ರಾಘವೇಂದ್ರ ಮಠ ನೆಕ್ಕಿಲಾಡಿ ಉಬಾರ್ ದೆತ ಬೃಂದಾವನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಅಂಗಾರೆ ಧಾರ್ಮಿಕ ಸಭೆ ಅಟ್ಟಣೆ ಆದಿತ್ತಲು. ವಿನಿತ್ ಶಗ್ರಿ ತಾಯಿರು ಸ್ವಾಮೀಜಿರಿನು ಬಿನ್ನೆರಿನು ಬೊಕ್ಕ ಸರ್ವಿರಿಲ್ನ ಎತ್ಕೊಂಡಿರು. ಜ್ಯೋತಿಷ್ಯರು ಬೊಕ್ಕ ಪುರೋಹಿತರು ವೇದಮೂರ್ತಿ ಶ್ರೀ ವತ್ಸ ಕೆದಿಲಾಯಿರು ಧಾರ್ಮಿಕ ಉಪನ್ಯಾಸ ಕೊಡ್ದು ಪಿರ ಪ್ರತಿಷ್ಠೆ ಬಾರಿ ಪುಣ್ಯದ ಕೆಲಸ. ದುಂಬು ಇತ್ತಿನ ಕ್ಷೇತ್ರ ಜೀರ್ಣೋದ್ಧಾರ ಪ್ರತಿಷ್ಠೆ ಬೊಕ್ಕ ಪೊಸತು ಮಲ್ತಿನ ಕ್ಷೇತ್ರ ಪ್ರತಿಷ್ಠೆ ನೆಟ್ಟು ಓ ಮುಖ್ಯ ಓ ಪುಣ್ಯದ ಉಪಂಡದು ಬ್ರಹ್ಮದೇವರು ತೂಕ ಮಲ್ಪನಗ ದುಂಬುದ ಕ್ಷೇತ್ರ ಪಿರ ಪ್ರತಿಷ್ಠೆದ ಪುಣ್ಯ ಐತಿನ ತೂಕದ ತಟ್ಟೆ ನೆಲ ಮುಟ್ಟುಂಡುಗೆ ಅಂಚಾದು ಐತ ಪುಣ್ಯ ಹೆಚ್ಚಾನ್ ಪಂಡಿರು. ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಧರ್ಮದರ್ಶಿ ಡಾಕ್ಟರ್ ಭೀಮೇಶ್ವರ ಜೋಶಿ ಗುರ್ಕಾರ್ಮಿ ವಹಿಸಿದ ಪಾತಿರ್ದು ಧರ್ಮಲಿಡು ಸನಾತನ ಹಿಂದೂ ಧರ್ಮ ಶ್ರೇಷ್ಠ ಐತ ಸೃಷ್ಟಿ ಬೊಕ್ಕ ನಾಶ ಯೋಚನೆ ಮಲ್ಪಿರ್ಲ ಬಲ್ಲಿ ಆತ ಪಿರಾಕದ ಶ್ರೇಷ್ಠ ಪರಂಪರೆಯವು ಸುಖ ಶಾಂತಿ ನೆಮ್ಮದಿಡ್ದು ಎಡ್ಡೆ ಜೀವನ ನಡಪಾಯಿರ ಬೋಡಾಯಿನ ಶಕ್ತಿ ತಿಕ್ಕೊಂಡೊಂದು ಸನಾತನ ಧರ್ಮ ತೋಜಾತ್ ಕೊರ್ತುಂಡೊಂದು ಪಂಡಿರು. ಶ್ರೀ ಗುರು ರಾಘವೇಂದ್ರ ಮಠದ ಅಭಿವೃದ್ಧಿಡು ಸೇವೆ ಸಂದಾವನಕ್ಲೆಗ್ ಸಾಯ ಸಕಾರ ಕುರ್ನಕ್ಲೆಗ್ ಮರ್ಯಾದೆ ಮಲ್ತೇರು. ಎಡನೀರು ಮಠದ ಶ್ರೀ ಸಚ್ಚಿದಾನಂದ ಭಾರತಿ ಸ್ವಾಮೀಜಿ ಆಶೀರ್ವಚನ ಕೊರ್ದು ಶ್ರದ್ಧಾ ಕೇಂದ್ರಲು ನಮ್ಮ ಶ್ರದ್ಧೆನ ಒರಿಪಾವುಡುಂದಾಂಡ ನಮ್ಮ ಏಪಲ ಕ್ಷೇತ್ರದ ಸಂಪರ್ಕಡಿಪ್ಪಡು ಭೇದ ಭಾವ ಇಜ್ಜಂದೆ ನಮ್ಮ ಮಾತ ಒಂಜೇ ಪನ್ಪನ ಮನಸ್ಸುಪ್ಪಡು ದೂರದ ಊರುಡು ಇತ್ತಂಡಲ ಊರಗ ಬನ್ನಗ ದೇವಸ್ಥಾನಲೆಗ್ ಒಂಜೆ ಸರ್ತಿ ಆಂಡಲ ಪೋದು ಬರುಡು ಒಂದು ಪಂಡಿರು. ಉಬರ್ದ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಳಿ ದೇವಸ್ಥಾನದ ದುಂಬದ ಗುರ್ಕಾರ್ಯರು ಕರುಣಾಕರ ಸುವರ್ಣ ಬಿಎಸ್ಎಫ್ದ ದುಂಬದ ಕಮಾಂಡೆಂಟ್ ಚಂದಪ್ಪ ಮೂಲ್ಯ ಉಬಾರ್ದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಗುರ್ಕಾರ್ಯರು ಅಶೋಕ್ ಕುಮಾರ್ ರೈ ಅರ್ಪಿಣಿಗುತ್ತು ನೆಕ್ಕೆಲಾಡಿ ವಿಷ್ಣುಮೂರ್ತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಾಜೇಶ್ ಮುಖಾರಿ ಮಠದ ಟ್ರಸ್ಟಿ ದಮಯಂತಿ ಆರ್ ಶೆಟ್ಟಿ ಉಬಾರ್ದ ವೈದ್ಯರು ಡಾಕ್ಟರ್ ನಿರಂಜನಾ ರೈ ಗಣೇಶ್ ಪೂಜಾರಿ ಉಬಾರ್ ಕುಡ್ಲದ ಚಾರ್ಟರ್ಡ್ ಅಕೌಂಟೆಂಟ್ ಸುದೇಶ್ ಕುಮಾರ್ ಪುತ್ತೂರದ ಪುತ್ತಿಲ ಪರಿವಾರದ ನಾಯಕಿ ಅರುಣ್ ಕುಮಾರ್ ಪುತ್ತಿಲ ಬಿನ್ನಿರಾದ ಪಾಲ್ದೆತುಂಡಿರು. ಹರೀಶ್ ಉಪಾಧ್ಯಾಯ ಉದಯ್ ಕುಮಾರ್ ಧನ್ಯ ಕುಮಾರ್ ರೈ ರಾಧಾಕೃಷ್ಣ ನಾಯಕ್ ಇಂಚ ಮಠದ ಸಮಿತಿಲಿನ ಗುರ್ಕಾರ್ಯರು ಈ ಪೊರ್ತುಡಿತ್ತರು. ಬಯ್ಯಗು ದುರ್ಗಾ ನಮಸ್ಕಾರ ಪೂಜೆ ಆಶ್ಲೇಷ ಬಲಿ ಪೂಜೆ ನಡಪಾಯಿರು. ಬ್ರಹ್ಮ ನಮ್ಮ ಹತ್ರ ಒಂದು ಜಿಜ್ಞಾಸೆ ಇದೆ, ಇದಕ್ಕೆ ಸರಿಯಾದ ಉತ್ತರವನ್ನು ನಿರ್ಣಯವನ್ನು ಕೊಡಬೇಕು, ನಾವು ಅದನ್ನು ಲೋಕದ ಜನರಿಗೆ ಉಪದೇಶ ಕೊಡ್ತೇವೆ ಅಂತೇಳಿ. ಆಗ ಬ್ರಹ್ಮದೇವರು ಒಂದು ತಕ್ಕಡಿಯನ್ನು ತನ್ನಿ ಅಂತ ಹೇಳ್ತಾರಂತೆ. ಈಗ ಹಳೆಯ ದೇವಸ್ಥಾನದ ಒಂದು ಏನು ಪುಣ್ಯ ಇದೆ, ಆ ಪುಣ್ಯ ಇರತಕ್ಕಂತಹ ತಕ್ಕಡಿ ನೆಲವನ್ನು ಮುಟ್ತದಂತೆ. ಬ್ರಹ್ಮದೇವರು ಹೇಳ್ತಾರೆ, ಹಳೆಯ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ಬಹಳ ಪುಣ್ಯಪ್ರದವಾಗಿರತಕ್ಕಂತಹ ಕೆಲಸ, ಅದಕ್ಕೊಂದು ಇತಿಹಾಸ ಇರ್ತದೆ. ಸೃಷ್ಟಿಯೂ ನಮಗೆ ಅರಿಯುವುದಿಲ್ಲ, ಅದರ ಜೊತೆಯಲ್ಲಿ ನಾಶವೂ ನಾವು ಯೋಚನೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಇದು ಅರ್ವಾಚೀನವಾಗಿರ್ತಕ್ಕಂಥದ್ದು. ಆ ತತ್ವದ ಮಾರ್ಗದರ್ಶನದಲ್ಲಿ ಬದುಕನ್ನು ನಡೆಸಿಕೊಂಡು ಹೋಗತಕ್ಕಂಥ ವ್ಯವಸ್ಥೆಗೆ ಕಾರಣ ಮಾಡಿಕೊಂಡಾಗ ಪ್ರತಿಯೊಬ್ಬ ವ್ಯಕ್ತಿಯೂ ಅದನ್ನು ಅನುಸರಿಸುವ ಆ ಮಾರ್ಗದಲ್ಲಿ ಸಾಗುವಂಥ ವ್ಯವಸ್ಥೆಯನ್ನು ಮಾಡಿಕೊಂಡಾಗ ಏನನ್ನು ಪ್ರಾಪ್ತಿ ಮಾಡಿಕೊಳ್ಳುವುದಕ್ಕೆ ನೀನು ಸಮರ್ಥನಾಗಬಲ್ಲೆ ಅನ್ನುವಂಥ ದರ್ಶನವನ್ನು ಕೂಡ ನಮ್ಮ ಸನಾತನ ಧರ್ಮ ನಮಗೆ ತೋರಿಸಿಕೊಟ್ಟಿದೆ. ನಮ್ಮ ವಿಚಾರದಲ್ಲಿ ಯಾವುದೇ ರೀತಿಯ ಭೇದ ಇರಬಾರದು, ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸನಾತನ ಧರ್ಮಕ್ಕೆ ಸೇರಿದವರು ಅನ್ನುವಂತಹ ಒಂದು ಕಲ್ಪನೆ ನಮ್ಮಲ್ಲಿ ಬೆಳೆದರೆ, ಅದು ಉಳಿದರೆ ನಮ್ಮೆಲ್ಲ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಕೂಡ ಅತ್ಯಂತ ವಿಜೃಂಭಣೆಯಿಂದ ಯಥಾವತ್ತಾಗಿ ಅದರ ಎಲ್ಲ ಕಾರ್ಯಗಳು ಕೂಡ ನೆರವೇರಲಿಕ್ಕೆ ಸಾಧ್ಯ ಆಗ್ತದೆ.
ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಕ್ರಮಗಳು ನಡೆತೊಂದಿದ್ದದ ಆ ಜನದಿನ ಬುಧವಾರ ನೂತಯನ್ಮ ನಾಳಿಕೇರ ಗಣಪತಿ ಹೋಮ ನಡಪಾಯರ ಶ್ರೀ ನಾಗದೇವರನ ಪ್ರತಿಷ್ಠೆ ಕಲಶಾಭಿಷೇಕ ಗಣಪತಿ ದೇವರಿಗೆ ಕಲಶಾಭಿಷೇಕ ಮಲ್ತೇರ. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನಡು ಅಷ್ಟಬಂಧ ಬ್ರಹ್ಮಕಲಶದ ಕಾರ್ಯಲು ನಡೆತೊಂದಿದ್ದದ ಬುಧವಾರ ನೂತನ್ಮ ತಾರೈದ ಗಣಪತಿ ಹೋಮವಾಗ ನಾಗ ಪ್ರತಿಷ್ಠೆಗೆ ಅಟ್ಟಣೆ ಆದಿತ್ತಂಡ. ವೇದಮೂರ್ತಿ ವರ್ಕಾಡಿ ದಿನೇಶ್ ಕೃಷ್ಣ ತಂತ್ರಿ ಬಕ ವೇದಮೂರ್ತಿ ಕುಡುಪು ಕೃಷ್ಣರಾಜ ತಂತ್ರಲೆನ ಪೌರಾಹಿತ್ಯಡು ವಿಧಿ ವಿಧಾನಲೆನ್ ನಡಪಾದ ನೂತನ್ಮ ತಾರೈದ ಗಣಪತಿ ಹೋಮ ಸುರುವಾಂಡ. ಶ್ರೀ ನಾಗದೇವರೇನ ಪ್ರತಿಷ್ಠೆ ಮಲ್ತದ ಕಲಸಮೈತ್ಯರ ಗಣಪತಿ ದೇವರಿಗೆ ಕಲಸಮೈತದ ಪ್ರಸನ್ನ ಪೂಜೆ ನಡೆತಂಡ. ನೂತ ಎನ್ಮ ತಾರೈದ ಗಣಪತಿ ಹೋಮದ ಪೂರ್ಣಾಹುತಿ ನಡಪಾದ ಭಕ್ತರಿಗೆ ಪ್ರಸಾದ ಕೊರಿಯರ ಊರು ಪರ ಊರ್ಲೆನ ಭಕ್ತರು ಈ ಪುರ್ತುಡಿತ್ಯರ. ಜೀರ್ಣೋದ್ಧಾರ ಸಮಿತಿ ಗುರ್ಕಾರ್ಯರು ವರುಣ್ ಹೆಗ್ಡೆ ತಿಮ್ಮಂಗೂರು, ಬ್ರಹ್ಮಕಲಶ ಸಮಿತಿದ ಮರ್ಯಾದೆ ಗುರ್ಕಾರ್ಯರು ರವೀಂದ್ರ ಶೆಟ್ಟಿ ಪಾವಳಗುತ್ತು, ರಡ್ಡು ಸಮಿತಿಲೆನ ಕಾರ್ಯ ಗುರ್ಕಾರ್ಯರು ಪ್ರಭಾಕರ ರೈ ಕಲ್ಪನೆ, ರಡ್ಡನೇ ಸಮಿತಿಲೆನ ಪ್ರಧಾನ ಕಾರ್ಯಂತರ ಡಾಕ್ಟರ್ ಶಂಕರ ಕೆ.ಎಸ್. ಕೋಡಿ, ವರ್ಕಾಡಿ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮೊಕ್ತೇಸರರು ಸುಭಾಷ್ ಚಂದ್ರ ಅಡಪ ಕಲ್ಲೂರು ಬೂಡು, ಮರ್ಯಾದೆ ಗುರ್ಕಾರ್ಯರ ದುರ್ಗಾದಾಸ ಭಂಡಾರಿ ತಿಮ್ಮಂಗೂರು, ಮೊಕ್ತೇಸರರ ಶ್ಯಾಮ್ ವಿಠಲ ಕೋಡಿ ನಡುಮನೆ, ವಿಕ್ರಮದತ್ತ ಸುಂಕದಕಟ್ಟೆ, ಸದಾಶಿವ ನಾಯ್ಕ್ ಮಂಟಮೆ, ಕಿಶೋರ್ ಕುಮಾರ್ ಶೆಟ್ಟಿ ಬೆಟ್ಟುಗುದ್ದೆ ಬಕ ಮಾತಾ ಸಮಿತಿಲೆನ ಪದಾಧಿಕಾರುಲು ಸದಸ್ಯರು ಈ ಪುರ್ತುಡಿತ್ತರ. ನೂತ 44 ವರ್ಷದ ಇತಿಹಾಸ ಉಪ್ಪುನ ಕುಡ್ಲದ ಸೆಂಟ್ ಅಲೋಷಿಯಸ್ ಕಾಲೇಜ್ ಇತ್ತ ಸೆಂಟ್ ಅಲೋಷಿಯಸ್ ಡೀಮ್ಡ್ ವಿಶ್ವವಿದ್ಯಾನಿಲಯ ತಂಡ ಸಂಸ್ಥೆದ ಈ ಸಾಧನೆಗೆ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ ಪ್ರಿನ್ಸಿಪಾಲರು ಡಾಕ್ಟರ್ ಪ್ರವೀಣ್ ಮಾಟಿಸರಿಗೆ ಸಮ್ಮಾನದ ಮರ್ಯಾದೆ ಮಲ್ತದಂಡ. ನೂತ 44 ವರ್ಷ ಇತಿಹಾಸ ಉಪ್ಪುನ ಕುಡ್ಲದ ಪುದರ್ಪುಯಿ ಸೆಂಟ್ ಅಲೋಷಿಯಸ್ ಕಾಲೇಜ್ ಇತ್ತ ಡೀಮ್ಡ್ ವಿಶ್ವವಿದ್ಯಾನಿಲಯ ಸ್ಥಾನಮಾನ ಪಡೆತನ. ಕೇಂದ್ರ ಸರ್ಕಾರದ ಶಿಕ್ಷಣ ಮಂತ್ರಾಲಯ ಜನವರಿ 14 ಈ ಬಗೆಟ್ ಅಧಿಸೂಚನೆ ಪಿತಡ್ಪಾದನ. ಸಾರತ್ತ ಎನ್ಮನು ತಯನ್ಪೇಟ್ ತಾಪನೆ ಆಯ್ನ ಸೆಂಟ್ ಅಲೋಷಿಯಸ್ ಕಾಲೇಜ್ 2007 ಸ್ವಾಯತ್ತ ಸ್ಥಾನಮಾನ ತೆಗೆದಿತ್ತಂಡ. ವಿಶ್ವವಿದ್ಯಾನಿಲಯ ತಾನಮಾನ ಬಗೆಟ್ 2017 ಅಡಿಚಿಕೊಟ್ಟಿತ್ತಂಡ. ಶೈಕ್ಷಣಿಕ ವಿಚಾರಲೇನ ಅಧ್ಯಯನ ನಡಪಾದ ವಿಶ್ವವಿದ್ಯಾನಿಲಯ ತಾನಮಾನ ಕೊರಿಯರ ಬೋರ್ಡ್ ಐನ ಮುಖ್ಯ ಸೇಲೆನ ಬಗೆಟ್ ಸರಿಯಾದ ಅಧ್ಯಯನ ನಡಪಾದ ಡೀಮ್ಡ್ ಯೂನಿವರ್ಸಿಟಿ ಆತಂಡ. ಅಲೋಷಿಯಸ್ ಬರೋ ಸಂಸ್ಥೆದ ಈ ಸಾಧನೆಗೆ ಮಂಗಳೂರು ಪ್ರೊಡಕ್ಟಿವಿಟಿ ಕೌನ್ಸಿಲ್ದ ನೆಲೆಟ್ ಕಾಲೇಜ್ ಪ್ರಿನ್ಸಿಪಾಲರು ಧರ್ಮಗುರು ಡಾಕ್ಟರ್ ಪ್ರವೀಣ್ ಮಾಟಿಡ್ಸರಿಗೆ ಸಮ್ಮಾನದ ಮರ್ಯಾದೆ ಮಲ್ತೆರ. ಕುಡ್ಲದ ಪುದರ್ಪುಯಿ ಚಾರ್ಟೆಡ್ ಅಕೌಂಟೆಂಟ್ ಎಸ್.ಎಸ್. ನಾಯಕ್, ನಮ್ಮ ಕುಡ್ಲ ಚಾನೆಲ್ ನಿರ್ದೇಶಕರು ಲೀಲಕ್ಷ ಬಿ ಕರ್ಕೆರ, ರೇಡಿಯೋ ಕೇನ್ನಕ್ಲ ಸಂಘದ ತಾಪಕ ಗುರ್ಕಾರ್ಯರು ರಾಮರಾವ್ ಬೊಕ್ಕ ಬೇತೆ ಬೇತೆ ವಲಯದ ನಾಯಕರ ಸಂಸ್ಥೆಗೆ ಹೋದು ಪ್ರಿನ್ಸಿಪಾಲ್ ಮಾರ್ಟಿಸರಿಗೆ ಸಮ್ಮಾನದ ಮರ್ಯಾದೆ ಮಲ್ತದ ಎಡ್ಡಿಪು ಬೇಕೇರ. ಡಾಕ್ಟರ್ ಪ್ರವೀಣ್ ಮಾಟಿಸ್ ಪಾತಿರ್ದು ಮಾತೆರ್ನಲ ಸಾಯ ಸಾಕಾರುಡು ಇಂಚಿನ ಒಂಜಿ ಮೈಲುಕಲ್ಲು ಸಾಧನೆ ಸಾಧ್ಯ ಆದಿತ್ತದು ದುಂಬುಗ್ಲ ಸಾಕಾರ ಬೇಕು ಎಂದು ಪಂಡಿರ. A leader is one who knows the way, who goes the way and who shows the way and is very friendly in among this student community also. And as I already mentioned in various other forums, when many colleges and universities prepare students
for exams. Saint Aloysius is preparing students for their life exams. That one tradition is being continued for the last several decades, and we hope that under your stewardship definitely this legacy will continue, and we wish that Saint Aloysius deemed to be university will be the #1 university in India and the top 10 universities across the globe. I think all alumni, you are all proud alumni. They are the hallmark of this great institution. Saint Aloysius is deemed to be university for our students, building the nation. I think that is what I like very much from your end, and we are grateful, and we continue to pray for all that you do, and so that whatever you start may become great entrepreneurship, and then also lead many people to the society. That is our blessing and prayers always to you, because you are so loved by us, and we all keep you very close to our heart, and very, very close to this institution. So we are grateful. I think on behalf of our registrars here, both of them are doing excellent work, and Dr. Adarsh Gowda is the person who is the frontier, always loves this institution and loves all of us and takes it ahead. So we are grateful once again, and we ask God's abundant blessings on each and every one of you. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಕುಡ್ಲ 2024ನೇ ಸಾಲದ ಮಾರ್ಚ್ ಅಖೀರಿಗೆ ಒಟ್ಟು 79 ಕೋಟಿ 1 ಲಕ್ಷ ರೂಪಾಯಿ ಲಾಭ ಮಂತದಂಡ ಬ್ಯಾಂಕ್ದ 113 ಶಾಖೆಲಿಡ ಕೆಲಸದಕ್ಕಲು ತೆಲಿಕೆ ಮೌನ್ಯದ ಸೇವೆ ಒದಗಾವಂದುಲ್ಲರು ಒಂದು ಎಂಕ್ಲಿಗ ಪೆರ್ಮೆ ಜಿಲ್ಲೆದ ಮಾತಾ ಸಹಕಾರಿಲೆಗಿಂದ ಕೀರ್ತಿ ಸಂದುಣೊಂದು ಬ್ಯಾಂಕ್ದ ಗುರ್ಕಾರ್ಯರು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂತೆರ. ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಗುರ್ಕಾರ್ಯರ ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಗುರುವಾರ ಕುಡ್ಲದ ಬ್ಯಾಂಕ್ ಸಭಾಂಗಣಡು ಸುದ್ದಿಗುಟ್ಟೋಡು ಪಾತಿರ್ದು 2024 ಮಾರ್ಚ್ ಅಕೇರಿ ಮುಟ್ಟದ ಬ್ಯಾಂಕ್ದ ವರ್ಷದ ಲೆಕ್ಕ ಬೊಕ್ಕ ಸಾಧನೆಯನ್ನು ದುಂಬುದಿಯರ 2024 ಮಾರ್ಚ್ ಅಕೇರಿಗಾನಗ ಬ್ಯಾಂಕ್ ಒಟ್ಟು 79 ಕೋಟಿ 1 ಲಕ್ಷ ರೂಪಾಯಿ ಒಟ್ಟು ಲಾಭ ಪಡೆದು ದಾಖಲೆ ಮಲ್ದಂಡು ಕರಿನ ವರ್ಷ ಒಂದುವೇ ಪುತ್ತುಡು ಬ್ಯಾಂಕ್ 51 ಕೋಟಿ 21 ಲಕ್ಷ ರೂಪಾಯಿ ಲಾಭ ಮಲ್ದಂಡು ಬ್ಯಾಂಕ್ದ ಒಟ್ಟು ವ್ಯವಹಾರ 15,540 ಕೋಟಿ 80 ಲಕ್ಷ ರೂಪಾಯಿ ಒಟ್ಟು ಮಲ್ತಿನ ಠೇವಣಿ 7,221 ಕೋಟಿ 37 ಲಕ್ಷ ರೂಪಾಯಿ ಕೊರೋನಾ ಸಾಲ 6,485 ಕೋಟಿ 12 ಲಕ್ಷ ರೂಪಾಯಿ ಆದುಂಡು ಕೃಷಿ ಅತ್ತಾಂದಿ ಕ್ಷೇತ್ರಗೂ 4,315 ಕೋಟಿ 85 ಲಕ್ಷ ರೂಪಾಯಿ ಸಾಲ ಕೊಡ್ತುಂಡು ಕೃಷಿ ಸಾಲ ಪಿರಕಟ್ಟು ನೇಟು ಕರಿನ 21 ವರ್ಷಲಿಡು 100 ಸಾಧನೆ ಮಂದಣಂದು ರಾಜೇಂದ್ರ ಕುಮಾರ್ ಪಂಡ್ಯರು. ಬ್ಯಾಂಕ್ಗೆ 21 ಸರ್ತಿ ಅಫೆಕ್ಸ್ ಬ್ಯಾಂಕ್ ಪ್ರಶಸ್ತಿ, 14 ಸರ್ತಿ ನಬಾರ್ಡ್ ಪ್ರಶಸ್ತಿ, 2 ಸರ್ತಿ FCBA ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ, 2 ಸರ್ತಿ ಬ್ಯಾಂಕೋ ಬ್ಲೂ ರಿಬ್ಬನ್ ಪ್ರಶಸ್ತಿ ಬೈದಂಡು ಇಂಟರ್ ಬ್ಯಾಂಕ್ ಮೊಬೈಲ್ ಪೇಮೆಂಟ್ ಸಿಸ್ಟಮ್ ಯೋಜನೆ ಕಾರ್ಯೋಕನೆಯರ ಚಿಂತನೆ ನಡಪಾದಂಡು 10 ಹೊಸ ಶಾಖೆ ಸುರುಮಲ್ಪನ ಯೋಜನೆ ಉಂಡು 113 ಶಾಖೆಲೆಡು ಕೆಲಸದಕ್ಕಲು ತೆಲಿಕೆ ಮಾನ್ಯದ ಎಡ್ಡೆ ಸೇವೆ ಕೊರೊಂದುಲ್ಲೆರು ಒಂದು ಎಂಕ್ಲಿಗು ಪೆರ್ಮೆ ಇಂದತ್ತ ಕೀರ್ತಿ ಜಿಲ್ಲೆದ ಮಾತಾ ಸಹಕಾರಿಲೆಗೆ ಸಂದುಣಂದು ಡಾಕ್ಟರ್ ಎಂ.ಎನ್. ರಾಜೇಂದ್ರ ಕುಮಾರ್ ಪಂಡ್ಯರ. ಬ್ಯಾಂಕ್ದ ಒತ್ತುಗುರ್ಕಾರ್ಯರು ವಿನಯ್ ಕುಮಾರ್ ಸೂರಿಂಜೆ, ನಿರ್ದೇಶಕರಾದ ಪುನಃ ರಾಜಾರಾಮ್ ಭಟ್, ಭಾಸ್ಕರ ಎಸ್ ಕೋಟ್ಯನ್, ವಾದಿರಾಜ ಶೆಟ್ಟಿ, ದೇವಿಪ್ರಸಾದ್ ಶೆಟ್ಟಿ ಎಸ್, ರಾಜು ಪೂಜಾರಿ, ಶಶಿಕುಮಾರ ರೈ, SP ಜಯರಾಮ ರೈ, ಮೋನಪ್ಪ ಶೆಟ್ಟಿ ಎಕ್ಕಾರ್, KRS ಚಂದ್ರ, ಜಯರಾಜ್ ಬಿ ರೈ, ಮಹೇಶ್ ಹೆಗ್ಡೆ, ಅಶೋಕ್ ಕುಮಾರ್ ಶೆಟ್ಟಿ, ಕುಶಲಪ್ಪ ಗೌಡ, SN ಮನ್ಮಥ, ಸದಾಶಿವ ಉಳ್ಳಾಲ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗೋಪಾಲಕೃಷ್ಣ ಭಟ್ ಸುದ್ದಿ ಕೊಟ್ಟಿದ್ದಾರೆ. ನಮ್ಮ ಬ್ಯಾಂಕಿಗೆ ಸುಮಾರು 110 ವರ್ಷಗಳ ಇತಿಹಾಸ ಇದೆ. ಮೊಳಹಳ್ಳಿ ಶಿವರಾಯರಿಂದ ಪುತ್ತೂರಿನಲ್ಲಿ ಪ್ರಾರಂಭವಾದಂಥ ಈ ಬ್ಯಾಂಕ್ ಇವತ್ತು ಮಂಗಳೂರಿನಲ್ಲಿ ಬಂದು ಜಿಲ್ಲಾ ಕೇಂದ್ರ ಬ್ಯಾಂಕು ರಾಜ್ಯದಲ್ಲೇ ಎಲ್ಲ ಜಿಲ್ಲೆಗಳಿಗಿಂತಲೂ 1ನೇ ಸ್ಥಾನದಲ್ಲಿ ವ್ಯವಹಾರವನ್ನು ಮಾಡ್ತಾಯಿದೆ. ನಮ್ಮ ಬ್ಯಾಂಕ್ ಈ ವರ್ಷ ಸುಮಾರು ಒಟ್ಟು 15,540 ಕೋಟಿ ರೂಪಾಯಿಗಳ ವ್ಯವಹಾರವನ್ನು ಮಾಡಿದೆ. ಅಂದರೆ ಈ 110 ವರ್ಷಗಳ ಇತಿಹಾಸದಲ್ಲಿ ಪ್ರಥಮವಾಗಿ ದಾಖಲೆಯಾದಂಥ ಒಂದು 15,540 ಕೋಟಿಯ ವ್ಯವಹಾರವನ್ನು ಮಾಡಿ ಕಳೆದ ವರ್ಷ 13,000 ಮಾಡಿತ್ತು 500, ಅಂದರೆ 2,000 ಕೋಟಿ ವ್ಯವಹಾರ ಈ ವರ್ಷ ಜಾಸ್ತಿ ಮಾಡಿ ಒಟ್ಟು 79 ಕೋಟಿ 9 ಲಕ್ಷ ರೂಪಾಯಿ ಲಾಭವನ್ನು ಪಡೆದಿದೆ.
ಕಳೆದ ವರ್ಷದ ಲಾಭ 61,29,00,000. ಅದಕ್ಕಿಂತ 29% ಏರಿಕೆ ಆಗಿದೆ. ಇದು ನಮ್ಮ ಬ್ಯಾಂಕಿನ 110 ವರ್ಷಗಳ ಇತಿಹಾಸದಲ್ಲೇ ದಾಖಲೆಯ ಲಾಭವನ್ನು ಮಾಡಿದೆ. ಅದೇ ರೀತಿಯಾಗಿ ಠೇವಣಾತಿ ಕೂಡ ನಾವು ಕಳೆದ ಸಲಕ್ಕಿಂತ 13% ಠೇವಣಾತಿ ಏರಿಕೆಯ ಕಂಡು 7,221,37,00,000 ಠೇವಣಾತಿಯನ್ನು ಸಂಗ್ರಹಿಸಿ ನಾವು ದಾಖಲೆ ನಿರ್ಮಿಸಿದ್ದೇವೆ. ನಮ್ಮ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲಾ ಬ್ಯಾಂಕ್ಗಳಿಗಿಂತ ಹೆಚ್ಚು ಠೇವಣಾತಿಯನ್ನು ಪಡ್ಕೊಂಡು ಹೆಚ್ಚು ಸಾಲವನ್ನು ಕೊಟ್ಟು ಅತಿ ಹೆಚ್ಚು ಲಾಭ ಮಾಡಿದಂಥ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ರಾಜ್ಯದಲ್ಲಿ ಇದ್ದರೆ ಅದು ನಮ್ಮ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಹೇಳಲಿಕ್ಕೆ ಭಾಳ ಸಂತೋಷವಾಗ್ತಾ ಇದೆ. ಅದೇ ರೀತಿ ನಮ್ಮ ಮುಂಗಡ ಅಂದರೆ ಸಾಲವನ್ನು ಕೊಡುವುದರಲ್ಲಿಯೂ ಕೂಡ ನಾವು ಸುಮಾರು 6,485.12 ಅಂದರೆ 12 ಲಕ್ಷ ರೂಪಾಯಿ ಸಾಲವನ್ನು ಕೊಟ್ಟು ವ್ಯವಹಾರವನ್ನು ಮಾಡಿದ್ದೀವಿ. ಈ ಸಲ ನಮ್ಮ ಬ್ಯಾಂಕು ಕೃಷಿ ಹಾಗೂ ಮಧ್ಯಮಾವಧಿ ಸಾಲವನ್ನು ಕೂಡ 2,169 ಕೋಟಿ ಸಾಲವನ್ನು ನೀಡಿದೆ. ಕೃಷಿಯೇತರ ಕ್ಷೇತ್ರಕ್ಕೆ 4,315 ಕೋಟಿ ಸಾಲವನ್ನು ನೀಡಿದ್ದೇವೆ. ನಮ್ಮ ಉದ್ದೇಶ ನಿಘಂಟ್ ನರೇಂದ್ರ ಮೋದಿಯರನ್ನು 40 ವರ್ಷ ಕಾಲ ಪ್ರಧಾನಿಯಾದ ಮಲ್ಪನಾಂದ್ ಕೊಡಗು ಮೈಸೂರು ಸಂಸದರ ಪ್ರತಾಪ ಸಿಂಹ ಪಂತೆರ ಪುತ್ತೂರು ಬಿಜೆಪಿದ ಲೋಕಸಭಾ ಓಟದ ಸುರೂತ ಸಭೆಟ್ 6 ಪಾತೇರಿಯರು. ಲೋಕಸಭಾ ಓಟುಗೂ ಬಿಜೆಪಿ ಬಿಡಿಸಿದ ಅಟ್ಟಣೆ ಮಲ್ತೊಂದಿತ್ತದ ಪುತ್ತೂರು ಪಕ್ಷದ ಕಾರ್ಯಕರ್ತರನ ಸುರೂತ ಸಭೆ ನಡಪಾಯಿರ. ಕುಡ್ಲ ಲೋಕಸಭಾ ಸದಸ್ಯರಾಯನ ನಳಿನ್ ಕುಮಾರ್ ಕಟೀಲ್ ಕೊಡಗು ಮೈಸೂರು ಲೋಕಸಭಾ ಸದಸ್ಯರ ಪ್ರತಾಪ್ ಸಿಂಹ ಸಭೆಟ್ ಪಾಲ್ಗೊಂಡಿರ. ಪ್ರತಾಪ್ ಸಿಂಹ ಪಾತ್ರದ ದೇಶದೊರ್ಮೆಟ್ ಪಕ್ಷಗೂ ಎಡ್ಡೆ ವಾತಾವರಣವುಂಡು ಸಾರತ್ತ ಒರ್ಮನೊತ್ತ ಸೊನ್ಪತ್ತ ಎನ್ಮೇಟ್ ಪರಮಾಣು ಪರೀಕ್ಷೆ ಮಲ್ತದಿನ ಸರ್ವ ಶಿಕ್ಷಣ ಅಭಿಯಾನ ಗ್ರಾಮೀಣ ಸಡಕ್ ಮಾರ್ಗ ಅನ್ನಭಾಗ್ಯ ಅಂತ್ಯೋದಯ ಇಂಚಿತ ಯೋಜನೆಯನ್ನು ವಾಜಪೇಯಿ ಕೊಡ್ತಿದ್ದೀರ. ಭಾರತ ನಿಮಿತ್ತ ಮಟ್ಟುಕ್ಕೊನೊಂಡಲ್ಲ ಅರೆನ ಇಚಾರುಡು ನಮ್ಮ ತಪ್ಪು ಮಲ್ತ ನರೇಂದ್ರ ಮೋದಿ ಇಚಾರುಡು ಅಂಚಿನ ಮರೆಪು ಗುಡ್ಚಿ ನಮ್ಮ ನಿಘಂಟು ಉದ್ದೇಶ ಮೋದಿಯರನ್ನು 40 ಕಾಲ ಪ್ರಧಾನಿಯಾದ ಮಲ್ಪನವು ಆದುಂಡೊಂದು ಕಾರ್ಯಕರ್ತರಿಗೆ ಕೆಬಿ ಪಾತೆರ ಪಂಡ್ಯರ. ಸ್ವಂತ ಬಲದಿಂದ ಒಂದು ಸರ್ಕಾರ ನಡೆಸುವಂತಹ ಶಕ್ತಿಯನ್ನ ನಿಮ್ಮ ಒಂದು ಓಟು ನರೇಂದ್ರ ಮೋದಿಜಿಯವರಿಗೆ ಕೊಟ್ಟಿದ್ದಾಗಿ ಈ ದೇಶ ಒಬ್ಬ ಗಂಡು ಮಗನನ್ನ ಪ್ರಧಾನಿಯಾಗಿ ಮಾಡಿಕೊಡ್ತು. ಅದು 2024 ಬೇಕು. ಇವತ್ತು ನೀವು ಯೋಚನೆ ಮಾಡಿ, ಜಿಯೋ ಪಾಲಿಟಿಕ್ಸ್ ನಮಗೆ ಬಹಳ ಗಂಟೆಗಟ್ಟಲೆ ಇರ್ಬೋದು, ಈ ಲೆಕ್ಕದಲ್ಲಿ ಅರ್ಥ ಆಗ್ಬೋದು, ಅರ್ಥ ಆಗದೇ ಇರ್ಬೋದು. ಇವತ್ತು ಮೋದಿಜಿ ವರ್ಸಸ್ ಆಲ್ ಅದರ್ ಪಾರ್ಟೀಸ್ ಅಲ್ಲ, ಇವತ್ತು ನಡೀತಾ ಇರೋದು ಮೋದಿಜಿ ವರ್ಸಸ್ ರೆಸ್ಟ್ ಆಫ್ ದಿ ವರ್ಲ್ಡ್. ಇವತ್ತು ನಮ್ಮ ಜೊತೆ ಅಮೆರಿಕ ಇದೆ ಅಂತ ತಿಳ್ಕೊಬೇಡಿ, ರಷ್ಯಾ ಇದೆ ಅಂತ ತಿಳ್ಕೊಬೇಡಿ, ಫ್ರಾನ್ಸ್ ಇದೆ ಅಂತ ತಿಳ್ಕೊಬೇಡಿ, ಅಥವಾ ಜರ್ಮನಿ ಇದೆ, UK ಇದೆ ಅಂತ ತಿಳ್ಕೊಬೇಡಿ. ಮೋದಿಜಿ ಅಂತ ನಾಯಕತ್ವವನ್ನ ಇವತ್ತು ಯಾರು ಕೂಡ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅವರು ಸಹಿಸಿಕೊಳ್ಳಲು ಸಾಧ್ಯ ಇಲ್ಲ. ಜೋಕುಲ್ ಪಂಡ ಬೆಳಗುನ ತುಡಾರ ಎತ್ತಿನಂಚ ಉಲ್ಲೆರ ನಮ್ಮ ಬೊಲ್ಪು ಕೊಡ್ದು ಸಾಂಕೊಡೊಂದು ಕುಡ್ಲ ಬೋಳೂರು ಮಾತಾ ಅಮೃತಾನಂದಮಯಿ ಮಠದ ಸ್ವಾಮಿನೇ ಮಂಗಳಾಮೃತ ಚೈತನ್ಯ ಪಂತಿರ. ಅಮೃತಂ ವಿದ್ಯಾಲಯಂ ಶಾಲೆದ ನರ್ಸರಿ ವಿಭಾಗದ ಅಮೃತ ಸಂಸ್ಕೃತಿ ಕಾರ್ಯಕ್ರಮ ಉದಿಪನ ಮಲ್ತದ 6 ಆಶೀರ್ವಚನ ಕೊರಿಯರು. ಕುಡ್ಲ ಬೋಳೂರು ಅಮೃತಂ ವಿದ್ಯಾಲಯ ಶಾಲೆದ ನರ್ಸರಿ ವಿಭಾಗದ ನೆಲೆಟ್ ಅಮೃತ ಸಂಸ್ಕೃತಿ ಕಾರ್ಯಕ್ರಮ ನಡೆತಂಡ. ಬೋಳೂರು ಅಮೃತಾನಂದಮಯಿ ಮಠದ ಸ್ವಾಮಿನಿ ಮಂಗಳಾಮೃತ ಪ್ರಾಣ ಕಾರ್ಯಕ್ರಮ ಉದಿಪನ ಮಲ್ತದ ಆಶೀರ್ವಚನ ಕೊರಿಯರು. ಪೊಡಿ ಜೋಕುಲು ನಮ್ಮ ಆಲೋಚನೆಯನ್ನು ಮಾತಾ ದಿಂಜಾದ ಬುಡುಪನ ಬಾಜನೊಲತ್ತು ಅಕುಲು ಬೊಲ್ಪು ಬೆಳಗುನ ತುಡಾರ್ದಂಚ ನಮ್ಮ ಬೊಲ್ಪು ಕೊಡ್ದು ಸಾಂಕೊಡೊಂದು ಮಂಗಳಾಮೃತ ಪ್ರಾಣ ಪಂಡಿರ. ಶಾಲೆದ ಕ್ಯಾಂಪಸ್ ನಿರ್ದೇಶಕರು ಯತೀಶ್ ಬೈಕಂಪಾಡಿ ಪಾತ್ರದ ಮಾತಾ ಕಾರ್ಯಾಲಯ
ಪೀರಿಯಡ್ ಪಾಲ್ದು ತುನೇರು ಜೋಕ್ಲಿಗೆ ಪ್ರೋತ್ಸಾಹ ಕೊರಡೊಂದು ಜೋಕ್ಲಿನ ಇಲ್ಲಲ್ದಗ್ಲಿಗೆ ಎಡ್ಡೆಪುದ ಪಾತ್ರ ಪಂಡ್ಯರು UKG ಜೋಕ್ಲಿಗೆ ಪದವಿ ಪ್ರಮಾಣದ ಓಲೆ ಪಟ್ಟಿಯರು ಒಡಿ ಜೋಕ್ಲಿಡ್ದು ಬೇತೆ ಬೇತೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆತಂಡು ಶಾಲೆದ ಪ್ರಿನ್ಸಿಪಾಲರು ಅಕ್ಷತಾ ಶನೈ ಸೊಲ್ಮೆ ಸಂದಾಯರು ಶಾಲೆದ ಜೋಕುಲು ಕಾರ್ಯಕ್ರಮ ಸುಧಾರ್ತೆ ಮಲ್ತೇರು. ಕುಡ್ಲ ತಾಲೂಕು ಸಸಿಬಿಟ್ಲ ಶ್ರೀ ಭಗವತಿ ದೇವಸ್ಥಾನದ ಅಂಗಾರೆ ನಡಾವಳಿ ಮಲ್ಲ ಉಚ್ಚಯ ನಡೆತಂಡ ರಾತ್ರಿ ಬಲು ಮೂರ್ತಿ ದರ್ಶನ ಕಂಚಿಲ್ ಸೇವೆ ಮಡಸ್ಥಾನ ಸೇವೆ ಮಾತ ಅಟ್ಟಣೆ ಮಲ್ತದಿತ್ತೇರ. ಕುಡ್ಲ ತಾಲೂಕದ ಸಸಿಬಿಟ್ಲು ಶ್ರೀ ಭಗವತಿ ದೇವಸ್ಥಾನದ ಅಂಗಾರೆ ನಡಾವಳಿ ಮಹೋತ್ಸವ ಅಟ್ಟಣೆ ಆದಿತ್ತಂಡ ಸೋಮವಾರ ಕದಿಕೆ ಭಂಡಾರ ಮಂದಿರೊಡ್ದು ಭಂಡಾರ ಬತ್ತದ ಅಂಗಾರೆ ನಡಾವಳಿ ವಿಚಯ ನಡೆತಂಡ ವಯ್ಯಗ ಸಾಂಸ್ಕೃತಿಕ ಕಾರ್ಯಕ್ರಮಲು ಅಟ್ಟಣೆ ಆದಿತ್ತಂಡ ಸಸಿಬಿಟ್ಲು ಶ್ರೀ ಭಗವತಿ ಪ್ರಸಾದಿತ ದಶಾವತಾರ ಯಕ್ಷಗಾನ ಮಂಡಲದಕ್ಲು ರವಿಕುಮಾರ ಸುರತ್ಕಲ್ ಕತೆ ಬರೆದು ಕುಳಾಯಿ ಮಾಧವ ಭಂಡಾರಿ ಪದಬರೇನ ನಾಗರ ಪಂಚಮಿ ಆಟ ಗುಬ್ಬು ತೋಜಯರ ರಾತ್ರಿ ಮಹಾಪೂಜೆ ಅದು ಬಲಿಪಿದಾಡಂಡ ಮೂರ್ತಿ ದರ್ಶನ ಕಂಚಿಲ್ ಸೇವೆ ಮಡಸ್ಥಾನ ಸೇವೆ ಬಕ ಸೊಲಪರ ನಡೆತಂಡ ಸಸಿಬಿತ್ಲು ಗ್ರಾಮದ 10 ಸಂಸ್ಥೆರು ಪರ ಊರ್ಲಿನ ಭಕ್ತರು ಪಾಲ್ಗೊಂಡರು. ಸಸಿಬಿತ್ಲು ಭಗವತಿ ದೇವಸ್ಥಾನದ ಆಡಳಿತ ಮುಕ್ತೇಸರರು ರಾಮಪ್ಪ ಮಾಸ್ಟರ್ ಕುಡ್ಯ ಕೆಮ್ಮಣ್ಣು, ಆನುವಂಶಿಕ ಮುಕ್ತೇಸರರು ಶ್ರೀನಿವಾಸಯ್ಯನೆ, ಅಪ್ಪು ಪೂಜಾರಿ, ಗುರುಕಾರ್ಯರು ವಾಮನ ಇಡ್ಯ, ಮರ್ಯಾದಿ ಗುರುಕಾರ್ಯರು ರೋಹಿದಾಸ ಬಂಗೇರ ಬೊಂಬಾಯಿ, ಒತ್ತು ಗುರುಕಾರ್ಯರು ಕೃಷ್ಣಪ್ಪ ಸಾಲಿಯನ್ ಕಾಪು, ಪ್ರಧಾನ ಕಾರ್ಯಂತರ ರಮೇಶ್ ಬಂಗೇರ, ಜತೆ ಕಾರ್ಯಂತರ ರಾಜೇಂದ್ರ ಪ್ರಸಾದ್, ಕಥೆ ಪಣವುದ ಗುರುಕಾರ್ಯರು ಸುರೇಶ್ ಬಂಗೇರ, ಆಚಾರ ಪಟ್ಲನಕ್ಲು 7 ಗುರಿಕಾರ್ಯರು ಜೀರ್ಣೋದ್ಧಾರ ಸಮಿತಿ ಆಡಳಿತ ಬಕ ಅಭಿವೃದ್ಧಿದ ಸಮಿತಿದ ಮಾತಾ ಪದಾಧಿಕಾರಿಗಳು ಸದಸ್ಯರು ಈ ಪೊರ್ತುಡಿತ್ತರು.
ನಮ್ಮ ಶರೀರದ ಒಂಜಿ ಅಂಗುಗು ಪೆಟ್ಟಾಂಡ ಮರ್ದು ಮಲ್ಪ ಅಂಚನೆ ದೇವಸ್ಥಾನದ ಒಂಜಿ ಭಾಗ ಜೀರ್ಣ ಆದುಕೊಂಡ ಜೀರ್ಣೋದ್ಧಾರ ಮಲ್ಪ ಅಂದ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಪಂತೆರ ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶದ ಆಜನೆ ದಿನದ ಧಾರ್ಮಿಕ ಸಭೆಟ್ ಆರು ಆಶೀರ್ವಚನ ಕೊರಿಯರು. ಮಂಜೇಶ್ವರ ತಾಲೂಕು ವರ್ಕಾಡಿ ಗ್ರಾಮದ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶ ನಡೆತೊಂದಿದ್ದದ ಬುಧವಾರ ಆಚನೆ ದಿನದ ಧಾರ್ಮಿಕ ಸಭೆ ನಡೆತಂಡ ಸಾಂಸ್ಕೃತಿಕ ಕಾರ್ಯಕ್ರಮ ಸಮಿತಿದ ಜತ ಸಂಚಾಲಕರು ಸೀತಾರಾಮ ಬೇರಿಂಜ ಮಾತರೆಲ್ಲ ಎತ್ಕೊಂಡು ಸುರೂತ ಪಾತಿರ ಪಂಡದ ಕ್ಷೇತ್ರ ಜೀರ್ಣೋದ್ಧಾರ ಖರ್ಚದ ಬಗೆಟ್ ಮಾಹಿತಿ ಕೊರಿಯರ. ಕಣಂದೂರು ತೋಡಕುಕ್ಕಿನಾರ್ ದೈವಸ್ಥಾನದ ಆಡಳಿತ ಮಕ್ತೇಸರಿಡ ದೇವಿ ಪ್ರಸಾದ್ ಪೊಯ್ಯತ್ತಾಯ ಗುರ್ಕಾರ್ಮೆಟ್ ನಡೆತಿನ ಧಾರ್ಮಿಕ ಸಭೆಟ್ ಚಿತ್ರಾಪುರ ಮಠದ ಶ್ರೀ ವಿದ್ಯೇಂದ್ರ ತೀರ್ಥ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಪಿರಾಕದ ಕ್ಷೇತ್ರ ಸ್ಕಂದನ ಇಸೇಸ ಸನ್ನಿಧಾನ ಭಕ್ತರ್ಲ ಸೇವಾ ಮನಸ್ತಕ್ಲು ಭಕ್ತರ ನಷ್ಟಮಾತನ ಮುಲ್ಪ ಮುಖ್ಯವಾದುಂಡು ನಮ್ಮ ಶರೀರದ ಒಂಜಿ ಅಂಗ ದಾಲ ಅಂಡ ಮರ್ದು ಮಲ್ಪ ಅಂಚನೆ ದೇವಸ್ಥಾನದ ಒಂಜಿ ಭಾಗ ಜೀರ್ಣ ಅಪನಲ ಉಂಡು ಅಪಗ ಜೀರ್ಣೋತ್ತರ ಮಲ್ಪ ಅಂದು ಪಂಡಿರ. ಕೊಂಡೆವೂರು ಶ್ರೀ ನಿತ್ಯಾನಂದ ಯೋಗಾಶ್ರಮದ ಶ್ರೀ ಯೋಗಾನಂದ ಸರಸ್ವತಿ ಸ್ವಾಮೀಜಿ ಆಶೀರ್ವಚನ ಕೊಡ್ದು ಮಾತೆಲ್ಲ ಸೇರಿದು ಶರೀರದ ಶ್ರಮವನ್ನು ದೇವರಿಗೆ ಸಮರ್ಪಣೆ ಮಲ್ತಿದೆರ. ಭಗವಂತನಂಕ ಕೊರ್ನ ಸಂಪತ್ತು ಭಾರಿ ಮಲ್ಲೆ ಐಕಿಂಚಿನ ಸೇವೆಯನ್ನು ನಮ್ಮ ಮಲ್ತಂಡ ನೆಮ್ಮದಿದ ಬದುಕು ನಮ್ಮ ವಾಪನೊಂದು ಪಂಡ್ಯರ. ಕ್ಷೇತ್ರಕ್ಕಾದ ಭಾರಿ ಶ್ರಮದಾನ ಮಲ್ತಿನಕ್ಲ ಗುರ್ತಗಾದ ದೇವಕಿ ನಾಯ್ಕ ನಲ್ಲಿಂಗಿ ಪದೋಬಕ ಗೋಪಾಲ ಮಕ್ಳಿಗೆ ಸಮ್ಮನದ ಮರ್ಯಾದೆ ಮಲ್ತೆರ. ಭಾಸ್ಕರ ನಾವಡ ಬೆಂಗಳೂರು ಶ್ಯಾಮ ಕನ್ಸ್ಟ್ರಕ್ಷನ್ ಕುಳಾಯ್ದ ಪ್ರಸಿದ್ಧ ಪಿ ಐಲಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಆಡಳಿತ ಮಕ್ತೇಸರರ ನಾರಾಯಣ ಹೆಗ್ಡೆ ಕೋಡಿಬೈಲ್, ಡಾಕ್ಟರ್ ಸುರೇಖಾ ಶೆಟ್ಟಿ ಮುಡಿಪು ದುಂಬುದ ವೈದ್ಯಕೀಯ ಅಧಿಕಾರಿ, ಡಾಕ್ಟರ್ ಐ ಕೃಷ್ಣ ಭಟ್ ಬಲಿಪಗುರಿ, ಸೂರ್ಯ ನಾರಾಯಣ ಭಟ್ ಕೈರಂಗಳ, ಧಾರ್ಮಿಕ ರಾಜಕೀಯ ನಾಯಕ ರೆಡ್ಡಿ ಬಾಬು ಪಾವೂರು ಪೊಯ್ಯೆ, ವಿಶ್ವಾಸ್ ಕ್ಯಾಟರ್ಸ್ ಬೋಳಾರದ ಯಜಮಾನಿರು ಸತೀಶ್ ಬೋಳಾರ, ದೇವಸ್ವಂ ಬೋರ್ಡ್ ಕಾಸರಗೋಡ್ದ ಸದಸ್ಯರ ಶಂಕರ ರೈ ಮಾಸ್ಟರ್, ಕಾವಿಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಕ್ತೇಸರರ ಸುಭಾಷ್ ಚಂದ್ರ ಅಡಪ ಕಲ್ಲೂರುಗೂಡು ಧಾರ್ಮಿಕ ಸಭೆಟಿತ್ತೆರ. ನಾಗರಾಜರಾವ್ ವರ್ಕಾಡಿ, ರವೀಂದ್ರ ಕುಲಾಲ್ ವರ್ಕಾಡಿ ಇಂಚ ಸಾಂಸ್ಕೃತಿಕ ಸಮಿತಿದಕ್ಲು ಈ ಪೊರ್ತುಡಿತ್ತೆರ. ಈ ದೇವಸ್ಥಾನದ ಪುನರ್ ನಿರ್ಮಾಣಕ್ಕೆ ಪುನರ್ಜೀರ್ಣೋದ್ಧಾರಕ್ಕೆ ಸಂಕಲ್ಪ ಪಟ್ಟೆವು. ಈ ದೇವಸ್ಥಾನದ ಪೂರ್ಣ ಜೀರ್ಣೋದ್ಧಾರಕ್ಕೆ ಸಂಬಂಧಪಟ್ಟು ಸುಮಾರು 4 ಕೋಟಿ ರು ವೆಚ್ಚದ ಅಂದಾಜು ಅಂದಾಜು ವೆಚ್ಚವನ್ನು ನಾವು ಮುಂದಿಟ್ಟುಕೊಂಡು ಹಂತ ಹಂತವಾಗಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯಗಳನ್ನು ಅದನ್ನು ನಡೆಸಿಕೊಡ್ಲಿಕ್ಕೆ ಈ ಊರಿನ ಸಜ್ಜನರು, ಬಂಧುಗಳು ಹಾಗೂ ದಾನಿಗಳು ನಮಗೆ ಸಹಕಾರ ನೀಡಿದ್ದಾರೆ. ಸುಮಾರು 1200 ವರ್ಷಗಳ ಇತಿಹಾಸದ ಈ ದೇವಸ್ಥಾನ 16 ಮಾಗಣೆ ದೇವಸ್ಥಾನವೆಂದೇ ಪ್ರತೀತಿ ಪಡೆದಿದೆ. ದೇವಸ್ಥಾನ ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ಇಡೀ ದೇವಸ್ಥಾನದ ಆವರಣ ಪೂರ ದೇವರ ಶರೀರ ಇದ್ದ ಹಾಗೆ. ಅದರ ಒಂದು ಸ್ಥಳ ಅನ್ನುವಂಥದ್ದು ಏನಾದರೂ ಅದರಲ್ಲಿ ಏನಾದರೂ ಜೀರ್ಣ ಆಗಿದೆ ಅಂತ ಹೇಳಿದರೆ ಆ ಇಡೀ ಸಾನ್ನಿಧ್ಯಕ್ಕೆ ಅದರಲ್ಲಿ ಸ್ವಲ್ಪ ಊನ ಆದ ಹಾಗೆ. ಅದರಿಂದ 12 ವರ್ಷಕ್ಕೊಮ್ಮೆ ಪುನಃ ನಾವು ಬ್ರಹ್ಮಕಲಶೋತ್ಸವ ಮಾಡುವಂಥದ್ದು ಆ ಉದ್ದೇಶದಲ್ಲಿ ಏನೆಲ್ಲ ನಮ್ಮ ಧಾರ್ಮಿಕ ಆಚರಣೆಗಳಲ್ಲಿ ಲೋಪವಾಗಿರ್ತದೆ ಅದನ್ನೆಲ್ಲ ಸರಿಪಡಿಸಿಕೊಂಡು ದೇವರಲ್ಲಿ ಕ್ಷಮೆ ಕೇಳಿಕೊಂಡು ಪುನಃ ಏನೆಲ್ಲ ಅಭಿವೃದ್ಧಿ ಆಗಬೇಕು ಅದನ್ನೆಲ್ಲ ಮಾಡಿಕೊಂಡು ಪುನಃ ನಮಗೆ ಅನುಗ್ರಹವನ್ನು ಮಾಡುವುದಕ್ಕೆ ದೇವರಲ್ಲಿ ಪ್ರಾರ್ಥನೆ ಮಾಡುವುದಕ್ಕೆ ಇಂತಹ ಉತ್ಸವಗಳನ್ನೆಲ್ಲ ನಾವು ಮಾಡ್ತೇವೆ. ಎಲ್ಲರೂ ಸೇರಿಕೊಂಡು ನಿಮ್ಮ ದೇಹದ ಶ್ರಮವನ್ನು ದೇವರಿಗಾಗಿ ಸಮರ್ಪಣೆ ಮಾಡಿದ್ದೀರಿ. ನಮ್ಮ ಇಷ್ಟೊಂದು ಸುಂದರವಾದ ಬದುಕಿಗಾಗಿ ಭಗವಂತ ನಮಗೆ ಕೊಟ್ಟಂತಹ ಸಂಪತ್ತು ಬಹಳ ದೊಡ್ಡದು. ಆ ಸಂಪತ್ತನ್ನು ವಿನಿಯೋಗ ಮಾಡಿಕೊಂಡು ಆ ಸಂಪತ್ತಿನ ಪಾಲನ್ನು ಭಗವಂತನೇ ನಾವು ಈ ರೀತಿಯಲ್ಲಿ ಸೇವೆ ಮೂಲಕ ಕೊಟ್ಟೆವಂತಾದರೆ ನಮ್ಮ ಬದುಕಿಗೆ ಭಗವಂತನ ಕೃಪೆಯಾಗುತ್ತದೆ. ಭಗವತ್ ಕೃಪೆಯಿಂದ ನೆಮ್ಮದಿಯ ಬದುಕು ಸಿಗುತ್ತದೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಣ ನನ್ನೆಲ್ಲ ಈತೆ ಪುರ್ತಗು ನಮ್ಮ ಕುಡ್ಲ ತುಳು ವಾರ್ತೆಲು ಸೊಲ್ಮೆಲು